ಪರಶುರಾಮನ ಸೃಷ್ಟಿ ಈ ತುಳುನಾಡು. ಈ ತುಳುನಾಡಿನಲ್ಲಿ ಸಾಕಷ್ಟು ದೈವ ದೇವರುಗಳು ನೆಲೆ ನಿಂತು ಪ್ರತಿನಿತ್ಯ ಪೂಜೆಯನ್ನ ಪಡೆದುಕೊಳ್ತಾರೆ. ಅದೇ ರೀತಿ ಭಕ್ತರು ಕೂಡ ಸಾಕಷ್ಟು ರೀತಿಯಾದಂತಹ ಪೂಜೆಯನ್ನ ಪ್ರತಿನಿತ್ಯವೂ ಕೂಡ ಸಲ್ಲಿಸ್ತಾರೆ. ಈ ಒಂದು ಪೂಜೆಯನ್ನು ಸಲ್ಲಿಸುವುದರ ಜೊತೆಗೆ ದೇವಸ್ಥಾನದ ವಿಶೇಷತೆ ಜೊತೆಗೆ ಅಲ್ಲಿನ ಕಾರಣಿಕತೆಯನ್ನ ತಿಳಿಸಿಕೊಡುವಂತಹ ಕಾರ್ಯಕ್ರಮವೇ ದೈವದೇವರು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನೆಚ್ಚಿನ ದಿವ್ಯಾ ಪೂಜಾರಿ. ಇವತ್ತಿನ ನಮ್ಮ ದೈವದೇವರು ವಿಶೇಷ ಸಂಚಿಕೆಯಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇರುವಂತಹ ದೇವಸ್ಥಾನದ ವಿಶೇಷತೆ, ಇಲ್ಲಿನ ಪುರಾಣ ಪ್ರಸಿದ್ಧತೆಯನ್ನು ತಿಳಿಸ್ಕೊಡೋದು ಅಂತ ಹೇಳಿದ್ರೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಹೆಜ್ಮಾಡಿ. ಇದು ಪುರಾಣ ಪ್ರಸಿದ್ಧವಾದಂತಹ ದೇವಸ್ಥಾನ, ಜೊತೆಗೆ ಬಪ್ಪನಾಡುಗಿಂತಲೂ ಹೆಚ್ಚು ಇತಿಹಾಸವನ್ನು ಹೊಂದಿರುವಂತಹ ದೇವಸ್ಥಾನ ಈ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ. ಇಲ್ಲಿನ ಒಂದು ವಿಶೇಷತೆ, ಆ ಒಂದು ಕಾಲದಿಂದ ನಡೆದು ಬಂದಂತಹ ಪೂಜಾ ವಿಧಾನಗಳು ಹೇಗಿದೆ, ಇದೆಲ್ಲದನ್ನ ಕೂಡ ನಮ್ಮ ಇವತ್ತಿನ ದೈವದೇವರು ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಧರ್ಮ ಮತ್ತು ಸಂಸ್ಕೃತಿಯ ನೆಲೆಬೀಡಾದ ಪಂಚವರ್ಣದ ಮಣ್ಣೆಂದು ಖ್ಯಾತಿ ಪಡೆದ ಗ್ರಾಮ ಹೆಜ್ಮಾಡಿ. ಗ್ರಾಮದ ದೇವರಾದ ಪಶುಪತಾಧಾರಿ ಶ್ರೀ ಮಹಾಲಿಂಗೇಶ್ವರ ಸ್ವಾಮಿಯು ಕಷ್ಟವೆಂದು ಬಂದ ಭಕ್ತಾದಿಗಳಿಗೆ ಇಷ್ಟಾರ್ಥವನ್ನ ನೀಡಿದ ಸಾಕಷ್ಟು ನಿದರ್ಶನಗಳಿವೆ. ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಅತ್ಯಂತ ಪ್ರಾಚೀನ ಮತ್ತು ಪುರಾತನವಾದಂತಹ ದೇವಸ್ಥಾನ. 900 ವರ್ಷಗಳ ಇತಿಹಾಸ ಈ ಕ್ಷೇತ್ರಕ್ಕಿದೆ. ವಿಜಯನಗರ ಅರಸರ ಆಳ್ವಿಕೆಯ ಕಾಲದಲ್ಲಿ ಕಟ್ಟಿದ ದೇವಸ್ಥಾನ ಇದಾಗಿದೆ. ಪುರಾತನ ದೇವಸ್ಥಾನವಾದ ಇಲ್ಲಿ ನಿತ್ಯ ಪೂಜೆಯೊಂದಿಗೆ ವಿಶೇಷ ಪೂಜೆಗಳು, ಕಾರ್ತಿಕ ದೀಪೋತ್ಸವ, ಹೋಮ ಹವನಾದಿಗಳು ಈ ಕ್ಷೇತ್ರದಲ್ಲಿ ನಡೆಯುತ್ತದೆ. ಶ್ರೀ ದೇವಸ್ಥಾನದಲ್ಲಿ ಎಲ್ಲ ಚಟುವಟಿಕೆಗಳಲ್ಲಿ ಸಮಾಜದ ಎಲ್ಲ ವರ್ಗದ ಜನರು ಕೂಡ ಪಾಲ್ಗೊಳ್ಳುತ್ತಾರೆ. ಈ ಪುರಾತನವಾದ ದೇವಸ್ಥಾನವು ಮೊದಲಿಗೆ 1918ನೇ ಇಸವಿಯಲ್ಲಿ ಸಮಗ್ರ ಜೀರ್ಣೋದ್ಧಾರವನ್ನು ಮಾಡಲಾಗಿತ್ತು. ನಂತರ ಇದೀಗ ದೇವಸ್ಥಾನದ ಆಡಳಿತ ಸಮಿತಿಯವರು ಸರ್ವಾನುಮತದಿಂದ ಅಜೀರ್ಣಾವಸ್ಥೆಯಲ್ಲಿರುವ ದೇವಸ್ಥಾನವನ್ನು ಜೀರ್ಣೋದ್ಧಾರವನ್ನು ಮಾಡಲು ಮುಂದಾಗಿದ್ದಾರೆ. ದೇವಸ್ಥಾನದ ತಾಮ್ರದ ಕವಚ ಸಹಿತ ಗರ್ಭಗುಡಿ, ತೀರ್ಥ ಮಂಟಪ, ಸುತ್ತುಪೌಳಿ, ಧ್ವಜಸ್ತಂಭ, ಬಾವಿ, ರಾಜಗೋಪುರದ ಪುನರ್ ನಿರ್ಮಾಣ ಮಾಡಲು ನಿರ್ಧರಿಸಲಾಗಿದೆ. 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ದೇವಸ್ಥಾನದ ಮಹತ್ತರ ಜೀರ್ಣೋದ್ಧಾರ ಕಾರ್ಯ ನಡೆಯಲಿದೆ. ಜಾತ್ರಾ ಮಹೋತ್ಸವದ ನಂತರ ದೇವಸ್ಥಾನದ ಶಿಲಾನ್ಯಾಸ ಕಾರ್ಯಕ್ರಮ ನಡೆಯಲಿದೆ ಎಂದು ದೇವಸ್ಥಾನದ ಆಡಳಿತ ಸಮಿತಿಯವರು ತಿಳಿಸಿದ್ದಾರೆ. ಧರ್ಮಸ್ಥಾಪನ ದಕ್ಷ ಗುರೋ ದಕ್ಷ ಯಜ್ಞ ಶಿಕ್ಷಕ ಭೋ ಸಾಂಬ ಸದಾ ಶಿವ ಶಂಭೋ ಶಂಕರ ಶರಣಂ ಮೇ ತವ ಚರಣಯುಗಂ. ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ನಮಃ ಶಿವಾಯ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ನಮಃ ಶಿವಾಯ. चिरं प्रदेहि विभो साम्ब सदा शिव शम्भो शङ्कर शरणं मे तव चरणयुगम्. भगवन् भर्गभयापह भूतपदे भूतिभूषिताङ्ग विभो साम्ब सदा शिव शम्भो शङ्कर शरणं मे तव चरणयुगम्. सर्वदेव सर्वात्म सर्वदा दुर्वृत गर्वहरण विभो साम्ब सदा शिव शम्भो शङ्कर शरणं मे तव चरणयुगम्. शिवाय नमः शिवाय नमः शिवाय नमः नमः शिवाय शिवाय नमः शिवाय नमः शिवाय नमः नमः शिवाय. सदा शिव शम्भो
ಶಿವನ ದೇವಸ್ಥಾನ ಅಂತ ಹೇಳಿದ್ರೆ ಶಿವನಿಗೆ ಏನು ವಾಹನವಾಗಿರುವಂಥದ್ದು ನಂದಿ. ಆದರೆ ಈ ದೇವಸ್ಥಾನದಲ್ಲಿ ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಶಿವನಿಗೆ ನಂದಿ ಹೇಗೆ ವಾಹನವಾಗಿರುತ್ತೋ ಪ್ರತಿಯೊಂದು ಶಿವನ ದೇವಸ್ಥಾನಗಳಲ್ಲಿ ನಂದಿಯನ್ನು ಒಂದು ಪ್ರತಿಷ್ಠಾಪನೆಯನ್ನು ಮಾಡಲಾಗಿರುತ್ತೆ. ಆದರೆ ಇಲ್ಲಿ ನಂದಿ ಪ್ರತಿಷ್ಠಾಪನೆ ಆಗಿಲ್ಲ. ಆದ್ದರಿಂದ ಇದು ಹೆಚ್ಚು ಕಾರಣಿಕತೆಯನ್ನು ಪಡೆದುಕೊಂಡಿರುವಂತಹ ಕ್ಷೇತ್ರ ಅಂತ ಹೇಳಿ ಪ್ರಸಿದ್ಧಿಯನ್ನು ಪಡೆದುಕೊಂಡಿರುವಂಥದ್ದು. ನಂದಿ ಇಲ್ಲದಂತಹ ಕ್ಷೇತ್ರಗಳಲ್ಲಿ ಶಿವನ ತಾಂಡವ ಹೆಚ್ಚಾಗಿರುತ್ತೆ ಅಂತ ಹೇಳ್ತಾರೆ. ಇದು ಕೂಡ ಒಂದು ಪುರಾಣ ಪ್ರಸಿದ್ಧವಾದಂತಹ ದೇವಸ್ಥಾನವಾಗಿರೋದ್ರಿಂದ ಏನು ಬಪ್ಪನಾಡುಗಿಂತಲೂ ಹೆಚ್ಚು ಪುರಾಣವನ್ನು ಹೊಂದಿರುವಂತಹ ದೇವಸ್ಥಾನ ಇದಾಗಿದೆ. ಇದರ ಒಂದು ಜೀರ್ಣೋದ್ಧಾರ ಕಾರ್ಯ ಕೂಡ ಏನು ಮುಂದಿನ ಜಾತ್ರೋತ್ಸವದ ನಂತರ ಈ ಒಂದು ಜೀರ್ಣೋದ್ಧಾರ ಕೂಡ ನಡೆಯೋದಕ್ಕಿದೆ. ಹಾಗಾದರೆ ಇಲ್ಲಿನ ಕಮಿಟಿಯವರು ಏನೇನು ಹೇಳಿದ್ದಾರೆ ಎಲ್ಲಿದೆ ನೋಡಿ. ಪುರಾತನ ಕಾಲದಿಂದ ಪಂಚವರ್ಣವನ್ನು ಕೂಡಿದಂಥ ಪ್ರಾಕೃತಿಕ ಲಕ್ಷಣ ಇರುವಂಥ ಸ್ಥಳ. ಆದರೆ ಮುಂಚೆ ಚೌಟರಸು ಸೀಮೆ ಆಗಿತ್ತು. ಇಲ್ಲಿ ಕೋಟೆಗುಡ್ಡೆ ಎಂಬಂಥ ಒಂದು ಕೋಟೆ ಎಲ್ಲ ಇತ್ತು. ಅದನ್ನು ಚೌಟರಸು ಸೀಮೆ ಆದುದರಿಂದ ಆರಾಧ್ಯ ದೇವರಾದ ಶ್ರೀ ಮಾನ್ಗೇಶ್ವರ ದೇವರನ್ನು ಕರಾಸುರ ಎಂಬಂಥ ಅಸುರ ಪ್ರತಿಷ್ಠೆ ಮಾಡಿಸಿ ತಪಸ್ಸು ಮಾಡಿ ದೇವರು ಪ್ರತಿಷ್ಠೆ ಆದಂಥ ಒಂದು ವದಂತಿ ಹಿಂದಿನದ್ದು. ಹಿರಿಯರ ಕಾಲದಿಂದ ಈ ಪಂಚವರ್ಣ ಮನ್ಯದ ಆರಾಧ್ಯ ದೇವರು, ಗ್ರಾಮ ದೇವರು, ಎಲ್ಲ ಗ್ರಾಮ ಭಕ್ತರಿಗೆಲ್ಲ ಆರಾಧ್ಯ ದೇವರಾಗಿರುತ್ತಾರೆ. ಅಂದಿನಿಂದ ಇಂದಿನವರೆಗೂ ಗ್ರಾಮಸ್ಥರು ಹಾಗೂ ನಮ್ಮ ಮಠವಾಲಯದ ಮಠಾಧೀಶರುಗಳೆಲ್ಲ ಸೇರಿಕೊಂಡು ದೇವರ ಆರಾಧನೆಯನ್ನು ಮಾಡಿಕೊಂಡು ಬರುತ್ತಾ ಇದ್ದಂಥ ಒಂದು ಸಂದರ್ಭ. ಈಗ ಶಿಥಿಲಾದಂಥ ದೇವಾಲಯವನ್ನು ನೂತನವಾಗಿ ನಿರ್ಮಿಸಬೇಕು, ದೇವರನ್ನು ಪ್ರತಿಷ್ಠಾಪಿಸಿ ದೇವರ ಮಂಗಳ ರೂಪವನ್ನು ಗ್ರಾಮಸ್ಥರು ಭಕ್ತರೆಲ್ಲ ಕಣ್ಣಿನಲ್ಲಿ ದರ್ಶನ ಮಾಡಬೇಕೆಂಬ ಇರಾದೆಯಿಂದ ಈಗ ಜೀರ್ಣೋದ್ಧಾರ ಮಾಡಬೇಕೆಂಬಂಥ ಇಚ್ಛೆಯಿಂದ ಭಕ್ತರೆಲ್ಲ ಮುಂದುವರಿದಿದ್ದಾರೆ. ಆದ್ದರಿಂದ ಅದಕ್ಕೆ ಬೇಕಾದಂಥ ಸಾಹಿತ್ಯ ಸಲಕರಣೆಗಳನ್ನು ಗ್ರಾಮದ ಭಕ್ತಾದಿಗಳ ಮುಖಾಂತರ ದೇಣಿಗೆಯಿಂದ ಎಲ್ಲ ದೇವಸ್ಥಾನ ನಿರ್ಮಾಣ ಆಗುವಂಥ ಒಂದು ಸಂದರ್ಭ ಬಂದಿದೆ. ಆ ಆರಾಧ್ಯ ದೇವರಾದಂಥ ಶ್ರೀ ಮಹಾಲಿಂಗೇಶ್ವರ ದೇವರು ಸದ್ಭಕ್ತರಿಗೆಲ್ಲ ಅವರವರ ಪ್ರೇರೇಪಣೆಯ ಪ್ರಕಾರ ಇಷ್ಟಾರ್ಥಗಳನ್ನು ಅನುಗ್ರಹಿಸಿ ಮುಂದಕ್ಕಾಗುವ ಜೀರ್ಣೋದ್ಧಾರ ಪ್ರಕ್ರಿಯೆಯನ್ನು ಗ್ರಾಮದ ಭಕ್ತಜನರಿಂದ ಮಾಡಿಸುವಂಥ ಒಂದು ಸುಯೋಗವನ್ನು ದೇವರು ಅನುಗ್ರಹಿಸ್ತಾರೆ ಎಂಬುದಕ್ಕೆ ಇದೊಂದು ಸುಸಂದರ್ಭ ಆಗಿರುತ್ತದೆ. ಆದ್ದರಿಂದ ಮುಂದೆ ಎಲ್ಲ ರೀತಿಯಲ್ಲೂ ನಮ್ಮ ಆರಾಧ್ಯ ದೇವರಾದ ಮಾಲಿಂಗೇಶ್ವರ ದೇವರು ಎಲ್ಲ ನಮಗೆ ಅನುಗ್ರಹ ಕೊಟ್ಟು ಮುಂದಕ್ಕಾಗುವಂಥ ಕಾರ್ಯಕ್ರಮಗಳನ್ನೆಲ್ಲ ಕಾಲೋಚಿತವಾಗಿ ಹೇಗೆ ಬೇಕಾ ಅವರ ಹಾಗೆ ಇಚ್ಛೆಯಂತೆ ಮಾಡಿಸುವಂಥ ಒಂದು ಪುಣ್ಯಕೀರ್ತಿ ಆ ದೇವರ ಪಾದಾರವಿಂದಕ್ಕಂತ ಭಕ್ತರದೊಂದು ಪ್ರಾರ್ಥನೆ. ಸಾಧಾರಣ 130 ವರ್ಷ ಇತಿಹಾಸ ಇತ್ತಿನಂಚಿನ ನಮ್ಮ ಗ್ರಾಮ ದೇವಸ್ಥಾನ ಅತಿ ಪುರಾತನ ದೇವಸ್ಥಾನ. ಲೋಕಲ್ ನಮ್ಮ ಆಸ್ತುಪಾಸ್ತರು ಗ್ರಾಮಡ್ಲ ಅತಿ ಪುರಾತನವಾದ ದೇವಸ್ಥಾನ ನಮ್ಮ ಗ್ರಾಮ ದೇವಸ್ಥಾನ. ಎಂಗಲ ಆಡಳಿತ ಕಮಿಟಿ ಆದು ಇತ್ತು 1 ವರ್ಷ ಆಂಡ್ ಯಾನ ಆಡಳಿತ ಮುಖ್ಯಸ್ಥರಾದ ಆಯ್ಕೆ ಮಲ್ದೇರಿ ಇಡೀ ಗ್ರಾಮನ ಆಯ್ಕೆ ಮಲ್ದೆ ಅಂಚೆನೆ ಪದಾರ್ಥ ಕಮಿಟಿನ ಆಯ್ಕೆ ಮಲ್ದಂಡು ಅವು ಎಂಕಲ ಒಂಜಿ ದೃಢ ನಿರ್ಧಾರ ನಮ್ಮ ಗ್ರಾಮ ದೇವಸ್ಥಾನವನ್ನು ಪೊರ್ಲು ಮಲ್ಪೋಡು ಸಾಧಾರಣ 101 ವರ್ಷದ ದುಂಬು ಒಂದು ಸಮಗ್ರ ಜೀರ್ಣೋದ್ಧಾರ ದೇವಸ್ಥಾನ ಅಲ್ತ ಬಗ್ಗೆ ಎಂಕಲು ಪೂರ ಗ್ರಾಮನೊಟ್ಟು ಸೇರಿದು ಮೂಲ ಜೀರ್ಣೋದ್ಧಾರ ಸಮಿತಿ ಒಂಜಿ ಆಯ್ಕೆ ಮಲ್ತು ಜೀರ್ಣ ಸಮಿತಿಲ ಒಂಜಿ ಎಡ್ಡೆ ಉತ್ಸಾಹ ಕತೆ ದುಂಪು ಒಂದು ಉಂಡಿತ್ತು ಮಾತ ಅಂಚೆ ಬೊಂಬೈದ ಕಮಿಟಿ ಅಂಚೆ ಬೆಂಗಳೂರದ ಅಲ್ತ ಬಕ್ಕ ನಮ್ಮ ಚೆನ್ನೈದ ಕಮಿಟಿ ಅಂತ ಆಲ್ರೆಡಿ ನಿಗದಿ ಮಲ್ದಾವೇನ ಕಮಿಟಿ ಮಲ್ಪೋಡ ಸಾಧಾರಣ ಒಂಜಿ 10 ಕೋಟಿದ ಎಸ್ಟಿಮೇಟ್ ರೆಡಿ ಮಲ್ದ ಐಟು ಸಮಗ್ರ ಜೀರ್ಣೋದ್ಧಾರ ಮಲ್ತು ನಮ್ಮ ಗ್ರಾಮ ದೇವರನ್ನು ಪೊರ್ಲು ಮಲ್ಪೋಡು ಪಂಪಿನ ಮಾತ ಇಡೀ ಗ್ರಾಮದ ಕಲ ಉತ್ಸಾಹ ಉಂಡಿತ್ತೆ ಮಲ್ಪೋಡು ಬಂದು ಒಂದೇ ಉದ್ದೇಶಡುಲ್ಲ ಅಂಚದ ಆಯ್ತ ಏನು ಪ್ರತಿಕ್ರಿಯೆ ಉಂಡು ಜೀರ್ಣೋದ್ಧಾರದ ಆಯ್ತು ಪ್ರತಿಕ್ರಿಯೆ ಆಯ್ನ ದುಂಪು ಒಂದುಲ್ಲತ್ತೆ ಜನ ಒಂಜೆಲ್ಲ ಫೆಬ್ರವರಿ ಜಾತ್ರೆ ಆಯ್ಪೆಟ್ಟಿಗೆ ನಮ್ಮ ದೇವಸ್ಥಾನವನ್ನು ಗಿರ್ತದ ಹೊಸ ದೇವಸ್ಥಾನ ಮಲ್ಪಡು ನಮ್ಮ ಗ್ರಾಮ ದೇವರನ್ನ ಹೊಸತ್ ಮಲ್ಪೋದು ತೂವೋಡು ಬಂದು ಒಂಜಿ ಉದ್ದೇಶ ಇಡೀ ಗ್ರಾಮ ಉಂಡಿತ್ತೆ ಅಂಚನಿತ್ತೆ ನಿಧಿಲ ದೇವ್ರ ದಯಟು ಪೂರಕುಲ್ಲ ಸಹಕಾರ ನಿಧಿಲ ಅಂತಂದು ಅವೊಂದು ಉಂಡಿತ್ತೆ ದೇವಸ್ಥಾನಕ್ಕೂ ಬಕ್ಕ ಬೇತೆ ವಿಷಯಡು ಮರ ಅವಾರ್ಡ್ ಅತ್ತೆ ಬೇತೆ ಸಲಕರಣೆ ಅವಾರ್ಡ್ ದೇವಸ್ಥಾನದ ಪೂರ ಪ್ರಿಯಾದ ತಿಕ್ಕೊಂದುಂಡು ಅಂಚೆ ಒವೇ ರೀತಿದ ಕುಂದುಕೊರತೆ ಬರಂದು ಆ ದೇವರ ಒಂಜಿ ಆ ಪುರಾತನ ದೇವಸ್ಥಾನ ದೇವರನ್ನ ಏತ್ ಕಲೆ ಉಂಡು ಪಂಡ ಎಂಗಲಿ ದುಂಪನೆಗಲಿ ಆಯ್ತು ಆ ವಿಷಯ ಕೆಲವು ಗೊತ್ತಾವೊಂದುಂಡು ಪಂಡ ಪ್ರತಿಯೊಂದು ವಿಷಯ ಇಲ್ಲ ನಂಗೆ ಪ್ರತಿ ಮಾತು ಹೊರಗೋಡ್ಲ ಮಾತಂದು ಇಟ್ಲ ಸಹಕಾರ ತಿಕ್ಕೊಂದುಂಡು ಆ ಸಹಕಾರ ಹೊಡಿತ ಸಮಗ್ರ ಜೀರ್ಣೋದ್ಧಾರಕ್ಕೆ ಒಂದೇ ಉದ್ದೇಶ ಪೋಂದಿಲ್ಲ ಸಮಗ್ರ ಸಾಧಾರಣ 10 ಕೋಟಿ ಬಜೆಟ್ ಆಲ್ರೆಡಿ ಕೆಲವೇ ಅಮೌಂಟ್ ಇತ್ತೆ ಅನೌನ್ಸ್ ಆಯ್ತು ನಾವು ಅಮೌಂಟ್ ನಮ್ಮ ಅಕೌಂಟ್ ಬರೋದುಂಡು ಇದು ಬಂದು ನನ್ನ ಜೀರ್ಣೋದ್ಧಾರ ಜಪ್ಪನಾಗ ಪ್ರತಿವರಿಯನ್ನ ಸಹಕಾರ ಬೋರ್ಡು ಆ ಸಹಕಾರೋಡು ನಮ್ಮ ಈ ಗ್ರಾಮ ಅಥವಾ ಬರಿತ ಆಸ್ಪಾಸ್ತ ಗ್ರಾಮದ ಕಲ ಸಹಕಾರಲ ಬೋರ್ಡು
ಬೊಂಬೈ ದಾವಾಡು ಊರು ದಾವಾಡು ಪಿದೆಯೂರು ದಾವಾಡು ಮತ್ತು ಬೇತೆ ಊರ್ದ ಕಾಲನ ಪೂರ ಸಾಕರ್ಡು ಸಮಗ್ರ ಜೀವನದಲ್ಲಿ ಫೆಬ್ರವರಿ 11 ಪನ್ಪಿನ ಒಂಜೇ ಇಚ್ಚೆಡುಲ್ಲ ಎಂಕಲ್ ಮಾತಕಲ್ಲ ಗ್ರಾಮದೇವರ ಪೊರ್ಲು ನಾವು ಇಚ್ಚೆಡುಲ್ಲ ಪನ್ಪಿನ ಒಂಜೆ ಎಂಕಲ್ನ ಹಿರಿಯಾದೆ ದೇವಸ್ಥಾನದ ಹಿನ್ನೆಲೆಯನ್ನು ಮಾತ ಅಂಕಲ ಭಟ್ರು ಮಾತು ಪಂಡ್ಯರು ಮಾತ ವಿಷಯ ಅಲ್ಲ ಬೊಕ್ಕ ಐದು ಬೊಕ್ಕ ನಮ್ಮ ಯಾವ ರೀತಿ ನಡಪೋಡು ಪನ್ಪಿನ ಉದ್ಯೋಗವನ್ನು ವಿಷಯನೂ ಇತ್ತದ ಬ್ರಹ್ಮ ನೆತ್ತ ಅಧ್ಯಕ್ಷರು అయిన ದಯಾನಂದ ಅಜಿ ಮಾಡಿ ಆರು ಮಾತ ಪಣದಾಡು ಪಣಿಯರ ದನದಾಲ ವಿಶೇಷ ಪಂಪಿನದ ಅಜ್ಜಿ ಗೊತ್ತಾಗ್ತ ದೇವರ ನಮ್ಮ ಕೆಲಸನು ಮಾತ ಇಡೀ ಗ್ರಾಮಸ್ಥರ ಮಾತು ಒಟ್ಟುಗಾದು ಯಾವಡು ಆ ಪೊರ್ಲುನೇ ಇಂಕಲ ದೇನಂಕಲ್ಲ ಮಾತಾಡು ಈ ಜಾಡು ಪೊರ್ಲುಡು ಯಾವಡು ಪಣದು ಒಂದು ಉದ್ಯೋಗ ಉಂಟು ಇಂಚ ಇಂಕಲ್ ತೀರ್ನಾ ಸಾಕಾರ ಮಲ್ಪ ಅಂತ ಇಂಕ್ಲೆ ಆಶೆ ಮನಸ್ಸುಂಟು. ಯಜಮಾಡಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಬಹಳ ಪುರಾತನ ದೇವಸ್ಥಾನ. ಈಚೆ ನಿತ್ಯ ಪಂಡಕ್ಕನೆ 800 ವರ್ಷದ ಇತಿಹಾಸವುಳ್ಳ ದೇವಸ್ಥಾನ. ಈ ದೇವಸ್ಥಾನ ಏರು ಭಕ್ತರು ನಮ್ಮೊಂದು ಬರ್ಪೇರ ಅಕ್ಕಳೆಯನ್ನು ಏತು ಮಾತ್ರಗಳ ಕೈ ಬಿಡ್ಪುಜರು ಅವತ್ತಂದೆ ಹೊಸತ್ತಾದ ಒಂದು ಕಮಿಟಿ ನಿರ್ಮಾಣ ಆತನ್ನು ಅಕ್ಕಳಿಗೆ ಭಾರಿ ಪೋಡ್ತೊಂದಿತ್ತೇರು ಅಪ್ಪನ ಯಾನಂದ ಅಕ್ಕಳೆ ಭರವಸೆ ಕೊರೊಂದುಳ್ಳೆ ಮೂರು ಪ್ರತಿಯೊಂದು ಕೆಲಸ ಮಲಮಲ್ಲ ಕೆಲಸ ಜಪ್ಪನಾಗ ತುಂಬ ಭಾರಿ ಒಂದು ಅಡತಡ ಅಪ್ಪಡು ಬಟ್ ಎಂಚ ಮಲ್ಪುಡು ದಾದಕತ್ತೆ ಬಣ್ದು ಅವತ್ತಂದೆ ಅಕ್ಕಳು ಕಂಗಾಲಾದುಪ್ಪೇರಿ ಏಕೆ ಇಂಥ ಆಡಳಿತ ಮುಕ್ತಿ ಭರವಸೆ ಕೊಡ್ತೆ ನಮ್ಮ ಸಮಗ್ರ ಜೀರ್ಣೋದ್ಧಾರ ಆಪುಡು ಈ ದಾಲ ಪೋಣಿ ಬಟ್ಟೆ ಹೆಜ್ಜೆ ದುಂಬುದೀಲೆ ದುಂಬು ಒಂಜೊಂದು ಕೆರೆಕೆ ಅಂಕ್ಳು ಜತ್ತ 2 ಲಕ್ಷ ರೂಪಾಯಿದ ಯೋಜನೆ ಮಾಡ್ತಿತ್ತ ಅವು ಯೋಜನೆ ಹೋದ 16 ಲಕ್ಷ ರೂಪಾಯಿ ದೇವರ ತರ್ಪಣಾದ ಕೊರಿಯರು ಒಂದು ಕೇಳಿದಾಗ ಭಾಳ ಒಂದು ಮನಸ್ಸಿಗೆ ಒಂದು ಸಂತೋಷ ಆಪುಣ ಅಂತ ಒತ್ತು ದುಡ್ಡು ಬರ್ಪುಣೊಂದು ಗೊತ್ತುಂಜಿ 90ನೇ ಇಸ್ವಿದ ಸಂಘಸೆಟ್ಟ ಉಪ್ಪನಾಗ ಒಂದು ಬ್ರಹ್ಮಕಲಶ ಅಂಡೆ ಅಪ್ಪನಾಗ ಬ್ರಹ್ಮಕಲಶದ ಒಂಜಿ 2 ತಿಂಗಳು ದೊಡ್ಡ ಇಜ್ಜಿ ಮೂಳು ಆರು ಕಂಗಾಲಾದ ತಂತಿದ್ದಾರಡೆ ಬಂಡೇರಿ ದಾದ ಮಲ್ಪುಡಿ ಅಂಕಲು ಇದು ದೇವಸ್ಥಾನ ದುಂಬು ಒಪ್ಪಿನಂಚ ಅಂದು ಅದಕ್ಕೆ ಒಂದು ಅಥರ್ವಶಿಷ್ಟ ಗಣಯಾಗ ಮಲ್ಪಲೆ ಖಂಡಿತ ಆದರೆ ಬೊಡಾಲಕ ಸಹ ಮಲ್ಪೇರು ಪಂಡೇರು ಅವ್ರು ವಚನ ಕೊರಿಯರು ಆ ವಚನ ಪ್ರಕಾರ ಹೋಮ ಮಲ್ತಿದೆ ಬ್ರಹ್ಮಕಲ ಸ್ಟಾರ್ಟ್ ಆದ 15 ದಿನ ತಪ್ಪ ಒತ್ತಿಟ್ಟು ದುಡ್ಡು ಬತ್ತುಂಡು ಕೊಡ್ತಿದ್ವಿ 15 ದಿನ ದೇವ್ರ ದಿನಾಲ ಮಣಿ ಆಡು ಏಕ್ದಮ್ ಬರಸುರಾಂಡು 5 ಬಾರ ಆ ದುಡ್ಡು ನಂಗೆ ಬ್ರಹ್ಮಕಲಶ ಬೋಡಾಲಕ ಮಲ್ತಿದೆ 5 ಬೊಕ್ಕ ಐತೆ ಒರಿಲ ದೊಡ್ಡುಡಿ ತಗಡ್ ಮೆಲ್ಲ ಇದ್ರದ ತಗಡ್ ಚಪ್ಪರ ಅವತ್ತ ನಂದಿಗೋಣ ಪಂಚದೇವ ಜೀರ್ಣೋದ್ಧಾರ ಸತಲ್ ಮಲ್ಪಾದ ಕೊರಿಯರು ದೇವರು 5 ದಾರ ಮೂರು ನಮ್ಮಿದ ಹಾಕಲು ದೇವರು ಏತು ಹಾಕ್ಲ ಕೈ ಬಿಡ್ಪುಜೇರಿ 5 ದಾರ ಎಡ್ಡ ಕಾರಣಿಕ ದೇವಸ್ಥಾನ ಬೋಡಾಲಕ್ಕ ಈ ಜಾಗಕ್ಕೆ ದೊಡ್ಡ ಬರ್ಪುಡು ಮಾಡಿದ ಭರವಸೆ ಉಂಟು ಅಂಕ್ಲೆಗೆ ಭಕ್ತೆಯರು ಮಾತೆಲ್ಲ ಎಡ್ಡ ರೀತಿಯ ಸಹಕಾರಗೊಳ್ದು ಈ ಬ್ರಹ್ಮಕಲಶ ಯಶಸ್ವಿಯಾಗಿ ಮಲ್ಪೋಡು ಬಂದು ಎಂಗಳ ದೇವರ ಒಂದು ಸನ್ನಿಧಾನ ಪ್ರಾರ್ಥನೆ ಮಲ್ತಂದುಳ್ಳ ಯಜಮಾಡಿ ಮಹಾಲಿಂಗೇಶ್ವರ ದೇವಸ್ಥಾನ ಭಾರಿ ಪುರಾತನದ ದೇವಸ್ಥಾನ ಮಾತೆಗಳು ಒಟ್ಟು ಸೇರಿದು ದೇವರನ್ನ ಆರಾಧನೆ ಮಲ್ತೊಂದಿಲ್ಲ ದುಂಬಿಡ್ಲಿ ಹಿರಿಯರನ್ನ ಹಾಕಲು ಭಾರಿ ಕಷ್ಟಪಟ್ಟು ದೇವಸ್ಥಾನವನ್ನು ಒಂದಂತೆಯೇ ಜೀರ್ಣೋದ್ಧಾರ ಮಾದ ಮಲ್ತೊಂದಿತ್ತೇರು ಅಂಚನೆ ಸುಮಾರು ಕೆಲಸ ಮಾಡಿ ಈ ಜಾಗಡ ಆವೊಂದಿತ್ತುಂಡು ಹೆಚ್ಚಿನ ವಿಶೇಷವಾದ ದೇವರನ್ನ ಗರ್ಭಗುಡಿ ಪೂರ ಶಿಥಿಲಾವಸ್ಥೆ ಉಂಟು ಹಿಡಿದಾರ ಈತ ಸುಸಂದರ್ಭ ಬರೋದು ಬಣ್ಣಗ ದೇವರ ಮನೋಭಾವ ರುದ್ರದೇವರಿಗೆ ಮನಸ್ಸಿಗೆ ಎಡ್ಡೆಡ್ಡೆ ಪ್ರೇರಣೆ ಕೊಟ್ಟು ರುದ್ರದೇವರಿಗೆ ಹೇಳಿದ ರುದ್ರದೇವರು ಮನಸ್ಸಿಗೆ ಆ ಸಮಯಕ್ಕೂ ಬೋಡಾತು ಆ ಸಮಯ ಆ ಕಾಲಕ್ಕೆ ಸರಿಯಾದ ಕೊರ್ಪೇರಿಂದ ಅರ್ಥ ಏಬಣ್ಣ ಇತ್ತೆ ಒಂಜಿ ನಂಗೆ ಸುನಾಗ ಗೊತ್ತಾವಣೆ ಬಣ್ಣಗ ವಿಶೇಷವಾದ ಈ ಸಮಯ ಒಂಜಿ ಕೂಡಿ ಇದನ್ನು ಮಾತ್ರ ಭಕ್ತರನ್ನ ಆಗಲಿಗೆ ಎಡ್ಡೆಡ್ಡೆ ಮನಸ್ಸಿಗೆ ಪ್ರೇರಣೆ ಕೊಡ್ತೇರು ಮಾತೊಟ್ಟು ಸೇರಿದು ಈ ಜಾಗಡ ಆ ದೇವರ ಕೆಲಸ ಮಾಡ್ಕೊಂಡು ಬಂದದ್ದು ಮಾತ್ರೆಗಳ ಎಡ್ಡೆಡ್ಡೆ ಒಂಜಿ ಪ್ರೇರಣೆಯನ್ನು ಆ ಮಹಾರುದ್ರದೇವರು ಕೊಡ್ತೀರ ಹೇಳಿದಾರ ವಿಶೇಷವಾದ ಈ ಪ್ರಾರಂಭ ಮಲ್ತೊಂದಿಲ್ಲ ಹಿಡ್ದಾರ ಊರದ ಹಾಕಲು ಅಂಚೆ ಪರವೂರುಡು ಮಾತ ಭಕ್ತರನ್ನ ಹಾಕಲು ಮಸ್ತ್ ಬೋಡನಾಥ ಜನ ಯಜಮಾಡಿ ಗ್ರಾಮದ ಹಾಕಲು ಉಳ್ಳೇರಿ ದೇವರನ್ನು ಊರುಡು ಪರವೋಡಿತ್ತಿಲ್ಲ ಎಡ್ಡೆಡ್ಡೆ ಒಂಜನ ನಮ್ಮೊಂದುಲೆ ನಂಬಿಕೆಯನ್ನು ಮುಖ್ಯಗೆ ಹಿಡ್ದಾರ ಆ ನಂಬದಿರ್ತ ಹಿಡ್ದಾರ ಈ ಜಾಗಕ್ಕೆ ಆಕಲಿಗೆ ಬರ ಆಯ್ದಲ್ಲ ವರ್ಷ ಪ್ರತಿ ಆ ವಾರ್ಷಿಕ ಉತ್ಸವದ ಪನಗ ವಿಶೇಷವಾದ ಆಕಲನ ಕಾಣಿಕೆಯನ್ನು ಅರ್ಪಿಸಾಂದುಲ್ಲೇರಿ ಅವೇ ವಿಶೇಷ ಹಿಡ್ದಾರ ದೇವರು ರುದ್ರದೇವರು ಮಾತ್ರೆಗಳ ಆಕಲ ಮನಸ್ಸು ಪ್ರೇರಣೆ ಮೂರು ದೇವರ ಜಾಗಡ್ ಬತ್ತದು ಎಂಗಳ ಅರ್ಚಕರ ಮುಖಾಂತರ ಪಂಪೇರು ಎಂಕಲಿಗೆ ಇಂಚ ಕಷ್ಟ ಉಂಡು ಕಷ್ಟ ಪರಿಹಾರ ಆವಡು ಪಂಪೇರು ಎಂಕಳು ದೇವರ ಪ್ರಾರ್ಥನೆ ಮಲ್ತಂದು ಆಕಲಿ ಬೋಡಿ ತಲಕ್ಕ ಒಂಜಿ ಅನುಗ್ರಹ ರೂಪೋಡು ಪ್ರಸಾದ ರೂಪೋಡು ಆ ದೇವರನ್ನ ಪ್ರಸಾದ ಮಾಡಿ ಕೊನೆದಾರ ಆಕಲಿಗೆ ಖುಷಿಯಾದ ಈ ಜಾಗಕ್ಕೆ ಒಕ್ಕಲ ಬತ್ತದ ದೇವರ ಸೇವೆ ಮಲ್ಪಗ ಬಂದು ಎಡ್ಡೆಡ್ಡ ಪ್ರೇರಣೆನೇ ಆ ಮಹಾರುದ್ರ ದೇವರು ಕೊಡ್ತಾರೆ ಹೇಳಿದಾರ ಈ ಸಂದರ್ಭ ಎಡ್ಡ ಸಂದರ್ಭ ಒಂದು ಮಾತ ಭಕ್ತರನ್ನಾಗಲು ಊರುಡು ಬರೋಡು ಮಹಾತ ಜನ ಉಳ್ಳೇರು ನಮ್ಮೊಂದು ಉಳ್ಳೇರು ನನ್ನ ಮಿತ್ತಗಳು ಈ ಜಾಗ ಬರುಡು ಆಕಾಕಲ ಎಡ್ಡೆ ಬೋಡಿ ತಲಕ್ಕ ಈ ಧನ ಸಹ ರೂಪೋಡು ಆ ದೇವಸ್ಥಾನದ ಜೀರ್ಣೋದ್ಧಾರ ಬ್ರಹ್ಮಕಲಶ ಪೊರ್ಲುಡು ಆವಡು ಐದು ನೂತನ ಕಮಿಟಿ ಮಾತ್ರ ರಚನೆ ಆತಂದು ಅವೇ ವಿಶೇಷ ದೇವರನ್ನ ಆ ನೂತನ ಕಮಿಟಿ ದಾಖಲೆಗೆ ಕಮಿಟಿ ದಾಖಲು ಒಂಜಿ ಪುದಾರದಕ್ಕೆ ಬರೇ ಬಲ್ಲಿಗೆ ಆಕಾಗಲಿಗೆ ಎಡ್ಡೆ ದೇವರು ಮನೋಭಾವ ಎಡ್ಡೆ ಪ್ರೇರಣೆ ಕೊರುಡಿಗೆ ಅಡ್ಡ ಎಡ್ಡೆ ಉಮೇದುಡು ಅನಿರ್ದಿಂಚಿತ್ತ ಒಂಜಿ ಸುಮಾರು
ಒಂಜಿ ವರ್ಷ ಒಂದು ಬತ್ತನು ಒಂಜಿ ವರ್ಷ ಕಮಿಟೆಡ್ ಎಡ್ಡು ಉಮೇದೆಡ್ ದುಂಬೋಲ್ ತಂದುಲ್ಲೇರು ಒಂದು ನಂಗೆ ಪೆರ ಜಪ್ಪರ ಬಲ್ಲಿ ಎಂಚಿನಾಂಡ್ಲ ನಮ್ಮ ಕೈಟ್ ನಂಗೆ ಏತ ನಮ್ಮ ಕೈಟ್ ಎಡ್ಡೆ ಕೆಲಸ ಮಲ್ಪಾರು ಆ ಕೆಲಸ ಮಲ್ಪುಗಾ ಮಲ್ಪಿನ ಒಂಜಿ ಅಷ್ಟು ಸಾಧನೆ ಉಳ್ಳೇರು ಅಡ್ದಾರ ಅವೇ ಮುಖ್ಯ ಅಡ್ದಾರ ಆಕಲ್ನ ಈ ಒಂಜಿ ಜತಿದ ಕೆಲಸ ಯಶಸ್ಸು ಆವಡು ಆಗಲಿಗೆ ದೇವರು ಎಡ್ಡೆಡ್ಡೆ ಆರೋಗ್ಯ ಭಾಗನ ಕೊರಡಿಗೆ ಅದೇ ಬಂಡಗ ನಂಗೆ ದೇವರನ್ನ ಅನುಗ್ರಹ ಇತ್ತನ ಮಾತ್ರ ಎಡ್ಡೆ ಕೆಲಸ ಮಲ್ಪರೆ ಒಂಜಿ ತಾಕತ್ತುಂಡು ಇಜ್ಜಡ ಇಜ್ಜಿ ದೇವರ ಅನುಗ್ರಹ ಇಜ್ಜಡ ನಾವು ಆ ಕೆಲಸ ಮಲ್ಪರೆ ಸಾಧ್ಯ ಜಡ ದೇವತಾನುಗ್ರಹ ಆಗಲಿ ಉಪ್ಪಡು ಆಗಲ ಮುಖಾಂತರಡು ಆ ಟ್ರಸ್ಟ್ ಮುಖಾಂತರಡು ಈ ದೇವಸ್ಥಾನದ ಸಮಗ್ರ ಜೀರ್ಣೋದ್ಧಾರ ಆವಡು ಈಗ ಬೋಡಿತರ್ಕ ಧನ ಸಂಗ್ರಹ ಆವಡು ದೇವರನ್ನ ಈ ಪ್ರೇಮಾಡಿ ಗ್ರಾಮದ ಕೀರ್ತಿನ ಉದಯರು ಒಲಿಪಾವಡು ಮಾತ್ರೆ ಭಕ್ತರನ್ನಾಗಲಿ ಮಾತ್ರೆ ಸಕಲ ಇಷ್ಟಾರ್ಥ ಮಾತ್ರ ಅನುಗ್ರಹ ಮಲ್ಪಡು ಅಂತ ಪಂಡದು ದೇವರ ಸಂದಾರುಂಡು ಯಾನ ದೇವರನ್ನ ಅರ್ಚಕರು ಪೂರ್ವ ಕಾಲುಂಡು ಎಂಗ್ಲ ವಂಶಸ್ಥರ ಮಲ್ತೊತ್ತಿನ ದೇವರನ್ನ ಆರಾಧನೆ ಎಂಗ್ಲ ವಂಶಸ್ಥನಾಗಲು ಆ ಯತಿವರಿಯರನ್ನಾಕಲು ಈ ಜಾಗಡು ಈಗ ಪೆಜಮಾಡ ಗ್ರಾಮಡೇ ಪುಟ್ಟದು ಆಕಲು ಸ್ವಾಮಿಲು ಟಿ ಎ ಮಠದ ಸ್ವಾಮಿಲು ಮಾತ ಅವನಿತ್ತೇರು ಅಕ್ಕಲ ಮುಖಾಂತರದ ಈ ಜಾಗಡು ಮ್ಯಾನೇಜ್ಮೆಂಟ್ ಆ ದೇವಸ್ಥಾನ ಆಡಳಿತ ಮಾತ ಮತ್ತೊಂದಿತ್ತೇರು ಸುಧೀಂತೀರ್ಥ ಶತಾಯುಷಿ ಈ ಜಾಗಡು ಪೆಜಮಾಡ ಗ್ರಾಮಡೇ ಪುಟ್ಟದು ಆರು ಮುತ್ತಿಗೆ ಮಠದ ಅಂಜಿ ಸ್ವಾಮಿನಾದ ಈ ದೇವಸ್ಥಾನ ಬೋಡಿತ್ತಲಕ್ಕ ಆನಿ ಒಂಜಿ ಸಮಯಡಿಗೆ ಗರ್ಭಗುಡಿ ಮುಳಿತ ಮಾಡ ಅವನಿತ್ತನಿಗೆ ಅಂಚಿತ್ತಿನ ಸಮಯ ಸಂದರ್ಭಡು ಆ ಮುಳಿತ ಮಾಡಿನ ಕೆತ್ತದು ಆಕಲು ಏತು ತಾಕತನು ಗೂರು ದಾಖಲು ಮಾತೊಟ್ಟು ಸೇರಿದು ಈ ಜಾಗಡು ಸಮಗ್ರ ಅಷ್ಟಬಂಧ ಬ್ರಹ್ಮಕಲಶ ಜೀರ್ಣೋದ್ಧಾರ ಮತ್ತೊಂದಿತ್ತೇರು ಅಡ್ದಾರ ಸುಮಾರು ವರ್ಷದ ಈ ಜಾಗಡು ಆಗಲ ಮುಖಾಂತರಲ್ಲ ಊರ್ದ ಮುಖಾಂತರಲ್ಲ ದೇವ ಸೇವೆ ಮತ್ತೊಂದಿತ್ತೇರು ಎಡ್ದಾರ ನಮ್ಮ ಇತ್ತುಗಳ ಈ ಎಲ್ಲ ಈ ಕೆಲಸನು ದೇವರ ಯಶಸ್ಸು ಮಲ್ಪಾವಡು ಎಡ್ಡೆ ಕೆಲಸನ್ನು ಪೊರುಡು ಮಲ್ಪಾವಡು ದೇವತಾನುಗ್ರಹ ಮಾತ್ರ ಉಪ್ಪಡು ಗ್ರಾಮದೇವರನ್ನ ಪೂರ್ಣ ಅನುಗ್ರಹ ಭಕ್ತರನ್ನಾಗಲಿ ಉಪ್ಪಡು ಬಣ್ಣದು ನಾನು ಈ ಸಂದರ್ಭದಲ್ಲೂ ಪ್ರಾರ್ಥನೆ ಮಲ್ಪಡೆ ದೇವರಡ ಮುಖ್ಯವಾದ ದೇವರನ್ನ ಮೂಲಬಿಂಬವು ಅಷ್ಟಬಂಧ ಪಾವಣ್ಣು 16 ವರ್ಷಗಳ ಅಷ್ಟಬಂಧ ಪಾವಡಿಗೆ ಅಷ್ಟಬಂಧ ದೇವ ಬಣ್ಣಗ ದೇವರ ಅಭಿಷೇಕಾತಿನ ಆ ದೇವರನ್ನ ತೀರ್ಥ ಸೀದೋಡು ಪೊರ್ಲುಡು ಅವು ಪಿತಾ ಬತ್ತದು ಆ ಭಕ್ತರನ್ನಾಗಲಿ ತಿಕ್ಕೋಡು ಆ ತೀರ್ಥ ದೇವರನ್ನ ಗರ್ಭ ನೆತ್ತ ಬಿಂಬದ ಉಲಾಯೇ ಪೋದು ಅವ್ರು ಮಲಿನ ಅಂಡ ಅವ್ರು ಪೂರ ಅವನು ಬಾತ ಬೊಚ್ಚಾಂದಿನ ಮಾತ ಅಶುದ್ಧ ಆಗುಂಡು ಅಂಚಿದ ಸಮಯಡು ದೇವರನ್ನ ಬಿಂಬಡು ಕಲಾ ಸಾನ್ನಿಧ್ಯ ಪೂಜಿ ಸಾನ್ನಿಧ್ಯಕ್ಕೆ ಬೋಡಾದ ಆ ಅಷ್ಟಬಂಧ ಬ್ರಹ್ಮಕಲಶ ಶುದ್ಧ ಮಾತ ಪ್ರಾಯಶ್ಚಿತ್ತ ಮಾತ ಮಲ್ತದ 16 ವರ್ಷಗಳ ಮಲ್ಪೋಡಿಗೆ ಒಂದು ವಿಶೇಷವಾದ ದಿಕ್ಕದ ಬಣ್ಣಗ 30 ವರ್ಷ ಆದ ಬೋಂಡು ಒಂದು ಮಲ್ಲ ನಮ್ಮದಾರ ಊರ್ದಾರನೇ ಒಂಜಿ ತಪ್ಪೊಂದು ಪಡಲಿ ಬಣ್ಣಗ ಭಕ್ತರ ನಾಲ್ಕುಲೆಗೆ ಮನಸ್ಸುಂಡು ಆಂಡ ಸಮಯ ಕೂಡ ಬೈಜಿನ ಪಡಲಿ ಏರನ್ನು ದೂರದ ಪ್ರಯೋಜನ ಇಜ್ಜಿ ಇತ್ತೆ ಸಮಯ ಎಡ್ಡ ಬೈದುಂಡು ಅಡ್ದಾರ ಅಂಚಿತ್ತನ ಸಿಂಧು ಬರ್ರಬಲ್ಲಿ ಓ ಆ ಮಲಿನ ಒಂದು ಆ ದಿಕ್ಕ ಅಜೀರ್ಣಾತಿನ ನಮ್ಮ ಜೀರ್ಣೋದ್ಧಾರ ಮಲ್ಪೋಡು ಅಷ್ಟಬಂಧ ಬ್ರಹ್ಮಕಲಶ ಮಾತ ಮಲ್ಪೋಡು ಅಂಚ ಮಲ್ಪೋಡು ಅವು ಮಲ್ತಜ್ಜಿರದಾದ ಅವನು ಮಣ್ಣಗ ಊರಿಗೆ ಅರಿಷ್ಟ ಬರ್ಪಣು ಗ್ರಾಮಾರಿಷ್ಟ ಬರ್ಪಣು ಗ್ರಾಮದ ದಾಖಲೆಗೆ ಗೊತ್ತಾಪೂಜಿ ಆ ರೂಪಡು ತೊಂದರೆ ಸಾಧ್ಯ ಉಂಡಿಗೆ ಇತ್ತ ಒಂಜಿ ಪಂಪಿ ನಮ್ಮ ಆ ಕಾರೋಗ ಸರಿಯಾದ ವರ್ಷ ಬರ್ಪೂಜಿ ಅವೇ ಮಲ್ಲ ವಿಶೇಷ ಕಾರೋಗು ಸರಿಯಾದ ಆ ವರ್ಷಪತ್ತನ ಮಾತ್ರ ಬೊಳೆ ಮಾತಾಪುಂಡು ಇತ್ತ ಯಾವ ಪನ್ಪೇರಿ ಅತಿವೃಷ್ಟಿ ಅನಾವೃಷ್ಟಿ ಪನ್ಪೇರಿ ತೆಗೊಂಡ ವರ್ಷ ಜೋರಾದ ಬತ್ತಂಡಲ್ಲ ಆ ತೊಂದರೆಗೆ ವರ್ಷ ಬರಂದಿತ್ತಿನಲ್ಲ ತೊಂದರೆಗೆ ಅಂಚಿತ್ರ ಪರಿಸ್ಥಿತಿ ಈ ವರ್ಷ ನಿರ್ಮಾಣ ಆತಂಡು ಒಂದು 5 ರಾತ್ರಿಯಿಂದ ಯಾವ ಪನ್ಪೇನತ್ತು ಅಂತೂ ಒಂಜಿ ಅಂಚಿತ್ರ ಕೆಲವು ಸೂಚನೆ ಮಾತ್ರ ದೇವ್ರ ಕೊರ್ಪೇರಂದ ಅರ್ಥ ಗ್ರಾಮೋಗ ನಾನಾ ವಿಧದ ರೋಗ ಮಾತ ಮನವಲ್ಲು ರೋಗ ಮಾತ ಬರ್ಪುಂಡಿಗೆ ದುಮ್ಮದ ಹಾಕಲು ಆ ನಮ್ಮೊಂದುತ್ತೇರು ಆ ನಂಬಿಕೆ ಪ್ರಕಾರ ಪಂಪಿನಿ ಅಂಚಿತ್ತಿನ ರೋಗ ಮಾತ ಬರ್ಕೊಂಡು ಜನಕಲೆಗೆ ಎಡ್ಡೆಡ್ಡೆ ಇತ್ತಿನ ಹಾಕಲೆಗಲ ದ್ವೇಷ ಮಾತು ಬರ್ಕೊಂಡು ಅಂಚಿತ್ತಿನ ದ್ವೇಷ ಮಾತ ಬರಬಲ್ಲಿ ಜನಕ್ಕೆ ಎಡ್ಡೆ ರೀತಿ ಉಪ್ಪಡು ಶಾಂತ ಚಿತ್ರಡು ಊರುಡು ಗ್ರಾಮಡು ನೆಲೆ ಮಾತು ಮಲ್ಪೋಡು ಮಾತ್ರ ಅನ್ಯೋನ್ಯ ತುಪ್ಪೋಡು ಅಂಚಿತ್ತಿನ ಮಾತು ಆವಡ್ಡ ಆ ಗ್ರಾಮದೇವರನ್ನ ಪೂರ್ಣ ಅನುಗ್ರಹ ಆವಡು ಆಯ್ಕೆ ಗ್ರಾಮದೇವರ ದೇವಸ್ಥಾನಡು ಬೋಡಿತ್ತಲಕ್ಕ ಆ ಅಂಚಿತ್ತಿನ ಕೆಲಸ ಮಲ್ಪಲೆ ದೇವಸ್ಥಾನ ಗ್ರಾಮ ದೇವಸ್ಥಾನ ಪ್ರತಿಷ್ಠೆ ಮಲ್ಪನ ಐಕೆ ಗ್ರಾಮ ದಾಖಲೆಗೆ ಎಡ್ಡೆ ಆವಡು ಗ್ರಾಮಕ್ಕೆ ಸುಭಿಕ್ಷೆ ಆವಡು ಮಲ್ಪಿನ ಎಡ್ಡು ಉದ್ದೇಶಡು ಆ ದೇವಸ್ಥಾನ ಪ್ರತಿಷ್ಠೆ ಮಲ್ಪೇರು ಐಕೆ ಬೋಡಿತ್ತಲಕ್ಕ ಎಡ್ಡೆ ಕೆಲಸ ಮಾತು ಮಲ್ತೊಂದು ಇಂಥ ದಿನೊಟ್ಟು ಎಂಕಲು ಚಾನಲ್ ದಾಖಲೆತ್ತಿದ್ದು ಪಾತಿರೊಂದು ಪನ್ನಗ ನಮ್ಮ ದೇವಸ್ಥಾನ ಬಜಿ ಅಜೀರ್ಣಾದ ಉಂಡು ಅಂಚನೆ ಆಯ್ತಾ ಉಲಾಯ್ದಾಗ ಒಂದು ಗರ್ಭಗುಡಿ ಆವಡು ಸುತ್ತುಪೌಳಿ ಆವಡು ಸುತ್ತದ ನಮ್ಮ ದೇವಸ್ಥಾನ ಇಡೀ ನಿರ್ಜೀವಾದ ಕಾಲ ಬೈದನು ಹೈಕ್ ಇತ್ತದ ಒಂಜಿ ಸಮಯ ದಾದ ಪನ್ನಗ ಎಡ್ಡೆ ಒಂಜಿ ನಮ್ಮ ಆಡಳಿತ ಕಮಿಟ್ಲ ರಚನೆ ಆತಂದು ಆ ಆಡಳಿತ ಕಮಿಟಿ ಒಂದು ಸಾಧಾರಣ ಒಂಜಾರು ವರ್ಷ ಒಂಚಿ ಎಡ್ಡೆ ಕೆಲಸಲ ಆವೊಂದುಂಡು ಬೋಡಾಯಿನ ಈತ ನಮ್ಮ ಜೀರ್ಣೋದ್ಧಾರ ಮಲ್ಪುನ ಪಣ್ಣ ಆಯ್ಬಕ್ಕ ಅವೇ ಆಡಳಿತ ಕಮಿಟಿ ಐಕೆ ಬೋಡಾಯಿನ ಅಷ್ಟಮಂಗಲ ಪ್ರಶ್ನೆ ಆವಡು ಅಥವಾ ಈ ಥರ ಮೃತ್ಯುಂಜಯ ಮಾಡು ಅಂಚನ ಐಕೆ ಬೋಡಾಪಿನ ಕೆಲವು ಕಾರ್ಯನ ಮಲ್ತದ್ದು ಇಂಥ ದಿನಟ್ಟೊಂಜಿ ಪೊರ್ಲುದ ಜೀರ್ಣೋದ್ಧಾರ ಸಮಿತಿನ ಒಂಜಿ ರಚನೆ ಮಾಡ್ತದೆ ನಿಜವಾದಲ್ಲ ಯಜಮಾಡಿದ ಊರುಡು ಅಂಚಿಂದ ಮಲ್ಲ ಒಂಜಿ ಪ್ರತಿ ಸಮಾಜಗಳು ಅಂಚಿಂದ ಮಲ್ಲ ಒಂಜಿ ಹೋಟ್ಲಿನ ನಕ್ಲವಳು ಮಲ್ಲ ಇಂಡಸ್ಟ್ರಿ ನಕ್ಲವಡು ನಮ್ಮ ಯಜಮಾಡಿದ ಊರು ಭಾರಿ ಕಡಿಮೆ ಕಲ್ದಿನಕ್ಲು ಮಸ್ತ್ ಜನ ಅಲ್ಲಿರು ಐಲಿ ಕ್ವಾಲಿಫೈಡ್ ಜನಕ್ಕೂ ಐಲಿ ಎಡ್ಡೆ ಕೆಲಸ ಹುಡುತ್ತಿನಕಲು ಪೂರ ಉಳ್ಳೇರಿ ಅಂಡ ನಮ್ಮೆಟ್ಟು ಅಂಚೆ ನಮ್ಮೆಲ್ಲ ಒಂದು ಏರ್ಲಜ್ಜಿ ಆಂಡ ನಮ್ಮ ಗ್ರಾಮದ ಜನಕ್ಕುಳ್ಳ ಎಡ್ಡೆ ಮನಸ್ಸುಂಡು ಪನ್ಪಿನ ಮಾಡಿದ ಸಂಶಯ ಇಜ್ಜಿ ದಾಯಪನ್ನಾಗ
ಆ ದೇವರ ದಾತನ ಗೊತ್ತುಜಿ ಪುರ್ಲುಡು ಇಂಥ ದಿನ ಮುಟ್ಟ ಪುರ್ಲುಡು ಪೋಂದು ಜೀರ್ಣೋದ್ಧಾರದ ಕೆಲಸ ಆವೊಂದುಂಡು ನಂಗೆ ಬೋಡಾಪಿನ ಐಕ್ ಒಂಜಿ ಜೀರ್ಣೋದ್ಧಾರ ಸಮಿತಿಗಿಲ್ಲ ಆಡಳಿತ ಕಮಿಟಿಗಿಲ್ಲ ಎಡ್ಡೆ ಅಂಚಿನ ದಯಾನಂದ ಯಜಮಾಡಿ ಅಂಚಿನದಕ್ಕಲು ಅಂಚನೆ ಆಡಳಿತ ಕಮಿಟಿಲ್ಲ ಪುರ್ಲಗಂಟದ ಅಂಚನೆ ಜೀರ್ಣೋದ್ಧಾರ ಸಮಿತಿಗಿಲ್ಲ ನಂಗೆ ಒಂಜಿ ಜಯಂತ ಶೆಟ್ಟಿ ಪಣಿದು ಆರ್ನಂಚಿಂದ ಒಂಜಿ ಧಾರ್ಮಿಕ ಆಧ್ಯಾತ್ಮಿಕ ಒಂಜಿ ಎಡ್ಡೆ ಕೊಡುಗೆ ದಾನಿ ನಮ್ಮ ಜೀರ್ಣೋದ್ಧಾರ ಸಮಿತಿಗೆ ತಿಕ್ಕಿದಿರು ಪನ್ಪಿನಕ್ಕೆ ಅವಲ ಒಂದು ಸಂತೋಷ ಪನ್ಪನರೆ ಅಂಚನೆ ನಮ್ಮ ಬಾಕಿದ ಕಮಿಟಿ ಜೀರ್ಣೋದ್ಧಾರ ಕಮಿಟಿ ಇಲ್ಲ ಮಾತಿರಲ್ಲ ಎಡ್ಡೆ ಒಂದುಂಡು ಅಂಚೆ ನಮ್ಗೆ ಊರುಡ್ಡ ಒಂದು ಇಟ್ಟಿದ್ದಲ್ಲ ನಂಗೆ ಬಾಂಬೆದ ಕಮಿಟಿಲ್ಲ ನಂಗೆ ಮೇಯ್ನ್ ದಯಪನ್ನಾಗ ನಮ್ಮ ಸಮಾಜ ಪೂರಾ ಸಮಾಜ ಬಾಂಧವ್ಯರಲ್ಲ ಬಾಂಬೆಡ್ ಉಳ್ಳೇರು ಪ್ರತಿ ಸಮಾಜದಕ್ಕಲ್ಲ ಎಡೆಡ್ಡೆ ಒಂದು ಇಟ್ಟುಳ್ಳೇರು ಕೆಲಸೋಡ ಇಟ್ಟು ನೆಟ್ಟು ಬರ ಅಂಡ ಅಕ್ಕಲ್ನ ಸಹಕಾರ ನಂಗೆ ಭಾರಿ ಅತ್ಯಗತ್ಯ ದಯಪನ್ನಾಗ ಊರು ನಂಗೆ ಕಲೆಕ್ಷನ್ ಮಲ್ಪರೆ ಅಂಚಿಂದ ಸೋರ್ಸ್ ಭಾರಿ ಕಡಿಮೆ ನಮ್ಮ ಬಾಂಬೆದ ಗ್ರಾಮಸ್ಥರು ಸಮಾಜ ಬಾಂಧವ್ಯರು ಪೂರಾ ಸಮಾಜ ಬಾಂಧವ್ಯರಲ್ಲ ಒಟ್ಟುಗಾದು ಊರ್ದೊಟ್ಟು ಒಟ್ಟುಗಾದು ನಮ್ಮ ದೇವರನ್ನ ಕೆಲಸ ಪೊರ್ಲುಡು ಮಲ್ಪುಗ ಪಂಡದು ಯಾನು ದೇವಡ ನಟ್ಟೊಂದು ಪೊರ್ಲುಡು ಆವಡು ಪಂಡದು ದೇವಡ ನಟ್ಟೊಂದು ಆತಿ ಅದು ಬಣ್ಣ ಇನ್ನೂ ಪೂಜೆ ಮಾಡಿದ ಈಶ್ವರ ದೇವಸ್ಥಾನ ಬ್ರಹ್ಮಕಲಶದ ಒಂದೇಕ್ ಪೂರ ಜೈದೇರು ಬೇಲೆಗೆ ಐಕೆ ಬೊಂಬೈದ ಕಮಿಟಿ ಪೂರ ಅವನ್ ಮಲ್ತಂದುಲ್ಲೇರು ಅಂಚನೆ ಬೊಂಬೈದ ಕಮಿಟಿ ಎಂಗೆಲ್ಲ ಊ ಸಹಕಾರ ನಾವು ಎಂಗಳು ಮಲ್ಪುವ ಅಂಚನೆ ಮುಲ್ತ ಕೆಲಸ ಪೂರ ಪೊರ್ಲುಡು ಮಲ್ಪರನ್ನು ಮಾಲಿಂಗೇಶ್ವರ ದೇವಟ ಎನ್ನಟ್ಟೊಂದು. ಉಡುಪಿ ಜಿಲ್ಲೆದ ಯಜಮಾಡಿ ಗ್ರಾಮ ಒಂದು ಜಿಲ್ಲೆಡೆ ನಮ್ಮ ತುದಿಟ್ಟುಂಡು. ಈ ಯಜಮಾಡಿ ಗ್ರಾಮಡು ನಮ್ಮ ಗ್ರಾಮದೊಡೆಯ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನ ಈ ಪಂಚವರ್ಣದ ಮಣ್ಣಡು ಪ್ರತೀಕವಾದುಂಡು. ಮೂಲು ನಮ್ಮಿನಕಲ್ನ ಅಕಲ್ನ ಕಷ್ಟವನ್ನು ಪರಿಹಾರ ಆತನ ಪನಿಪಿನ ಪ್ರತೀಕ ಮೂಲು ಅರ್ಚಕರು ಒಂದಡಾವಡು ಆ ಊರ್ದ ಕಳ್ಳಾಡು ಅಕಲ್ನ ಬಾಯಿಡು ಕೇನೊಂದುಂಡು ಅಂಚೆನೆ ಇತ್ತೆ ಇವು ನಮ್ಮ ಮೂಲಂಜಿ ಪೊಸಾತ್ ಆಡಳಿತ ಮಂಡಳಿ ನಿರ್ಮಾಣಾತನ ಐತಾ ಆಡಳಿತ ಮುಕ್ತೇಶ್ವರಾದ ದಯಾನಂದ ಯಜಮಾಡಿನ ನೇತೃತ್ವಡು ನಮ್ಮ ಸಮಿತಿ ರಚನೆ ಮಲ್ತಿನೆಟ್ಟರ ಪಕ್ಕ ಜೀರ್ಣೋದ್ಧಾರದ ಚಾಲನೆ ಕೊರಡು ಪನ್ಪಿನ ಇರಾದದಿ ಒಂದು ಕೇರಳದ ನಾರಾಯಣ ನಂಬೂದಿರಿ ಮೆರ್ನ ಮುಖಾಂತರ ಮೂಲ ತಾಂಬೂಲ ಅಷ್ಟಮಂಗಳ ಪ್ರಶ್ನೆದೀಯ ಆ ಪ್ರಶ್ನೆಡು ನಂಗೆ ಹಲವಾರು ದೋಷಗಳು ತೋಜಿ ಬತ್ತಂಡು ಈ ದೋಷಗೂ ಪರಿಹಾರ ಮಲ್ತದು ಆ ರೀತಿದಲ್ಲ ನನ್ನ ಜೀರ್ಣೋದ್ಧಾರ ಕಾರ್ಯಕ್ಕೂ ತೊಂದರೆ ಅವರ ಬಲ್ಲಿ ಪನ್ಪಿನ ಇರಾದದಿದ್ದು ಉಡುಪಿ ಹಿಡ್ದು ಸುಬ್ರಹ್ಮಣ್ಯ ಧರ್ಮಸ್ಥಳ ಮುಟ್ಟ ಹೋದಾಯ್ತ ಪರಿಹಾರ ಕಾರ್ಯವನ್ನು ಮಲ್ತದು ಬತ್ತಂಡು ತದನಂತರ ಎಡ್ಡೆ ರೀತಿಡು ಒಂಜಿ ಜೀರ್ಣೋದ್ಧಾರ ಕಮಿಟಿ ರಚನೆ ಮಲ್ತಂಡು ಜೀರ್ಣೋದ್ಧಾರ ಕಮಿಟಿ ರಚನೆ ಮಲ್ತದು ಜೀರ್ಣೋದ್ಧಾರ ಕಾರ್ಯಗೂ ಚಾಲನೆ ಕೊರಡು ದಾಂಡ ನಂಗೆ ಬೊಂಬೈಡಿಲ್ಲ ಊರುಡು ಬೆಂಗಳೂರುಡು ಚೆನ್ನೈಡು ಪುರ ಸಮಿತಿ ಆವಡು ಪನ್ಪಿನ ಇರಾದದಿ ಒಂದು 2 ಸರ್ತಿ ಬಾಂಬೆಗೆ ಹೋದು ಅಲ್ತ ನಮ್ಮ ಯಜಮಾಡಿದ ಗ್ರಾಮಸ್ಥರೇನು ಪೂರ ಭೇಟಿಯಾದ ಎಲ್ಲಂಜಿ 17 ತಾರೀಕು ದಾನಿ ಬಾಂಬೆಡು ನಮ್ಮ ಐತ ಪೂರ್ವಭಾವಿ ಸಭೆ ಮಲ್ಪರಲ್ಲ 17 ತಾರೀಕದ ಸಭೆಗೆ ಮಾತ ನಮ್ಮ ಯಜಮಾಡಿ ಗ್ರಾಮದ ಮಾತ ಸಮಾಜದ ಬಾಂಧವ್ಯರಗಳು ಭಾಗವಹಿಸೋದು ಈ ಜೀರ್ಣೋದ್ಧಾರ ಕೆಲಸಗೂ ಕೈ ಜೋಡಿಸೋಡೊಂದು ವಿನಂತಿ ಮಲ್ತಂದು ಐತೊಟ್ಟಿಗೂ ನಮ್ಮ ದೇವಸ್ಥಾನದ ಅರ್ಚಕರೊಂದವಾಡು ತಂತ್ರಿದಾರಾಡು ಆಡಳಿತ ಮುಕ್ತೇಶ್ವರನಕನ ತಂಡವಾಡು ಜೀರ್ಣೋದ್ಧಾರ ಸಮಿತಿ ತಂಡಾಡು ಸಂಪೂರ್ಣವಾದ ಸಹಕಾರ ಮಲ್ತಂದಿಲ್ಲೇರು ಎಂಕಳ್ಳ ಈ ಜೀರ್ಣೋದ್ಧಾರ ಸಮಿತಿ ಒಂಜಿ ಕಳಕಳಿದ ವಿನಂತಿದಾದ ಪನ್ನಾಗ ಈ ಜೀರ್ಣೋದ್ಧಾರ ಕಾರ್ಯಗೂ ಸುಮಾರು 10 ಕೋಟಿ ರೂಪಾಯಿದ ಅಂದಾಜು ವೆಚ್ಚ ತಯಾರು ಮಲ್ದ ಆಯ್ತಾ ನೀಲಿ ನಕ್ಷೆ ಪೂರ ತಯಾರಾತಂಡು ಇನ್ನು ನಮ್ಮ ಕಾರ್ಯಪ್ರವೃತ್ತಿ ರಾವಡಂದಾಂಡ ಆಯ್ಕೆ ದಣದ ಸಂಗ್ರಹದ ಅಗತ್ಯ ಉಂಡು ಎಂಕಳು ಬೊಂಬೈ ಕಮಿಟಿ ಆಡು ಬೆಂಗಳೂರು ಕಮಿಟಿ ಆಡು ಚೆನ್ನೈ ಕಮಿಟಿ ತಕಲ್ಡ ವಿನಂತಿ ಅದ ಮಲ್ಪನ ಪನ್ನಾಗ ನಮ್ಮ ಮಾತೆರ್ಲ ಒಟ್ಟಾದ ಈ ಜೀರ್ಣೋದ್ಧಾರ ಕಾರ್ಯವನ್ನು ಯಶಸ್ವಿಯಾದ ಮಲ್ಪುಗ 2020 ಇಸ್ವಿಡು ಜೀರ್ಣೋದ್ಧಾರ ರಥೋತ್ಸವದ ಬಕ್ಕ ಜೀರ್ಣೋದ್ಧಾರಗೂ ಚಾಲನೆ ಕೊರದು 2021 ನಮ್ಮ ಜೀರ್ಣೋದ್ಧಾರದ ಬ್ರಹ್ಮಕಲಶವನ್ನು ಮಲ್ತದ್ದು ಈ ದೇವಸ್ಥಾನ ನಂಜಿ ಪೆಜಮಾಡಿ ಗ್ರಾಮಕ್ಕೆ ಮಾದರಿ ದೇವಸ್ಥಾನ ಅದು ಮೂಡಿಬರ್ಪಲೆಕ್ಕ ನಮ್ಮ ಮಾತೆರ್ಲ ಸಹಕಾರ ಮಲ್ಪುಗ ಬಂದು ಸಮಸ್ತ ಊರ್ದ ಪರ ಊರ್ದ ಬಾಂಧವ್ಯಡ ವಿನಂತಿ ಮಲ್ತಂದಿಲ್ಲ ಯಾನು ಯಜಮಾಡಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಸುಧಾಕರ್ ಕರ್ಕೆರ ಗ್ರಾಮದೇವರು ಮಾಲಿಂಗೇಶ್ವರ ದೇವರಿನ ವಂದನೆ ಮಲ್ತೊಂದು ಇನ್ನು ಜೀರ್ಣೋದ್ಧಾರ ಅವಡಿಂದ ಪನ್ಪಿನ ಮಾತೆರ್ಲ ಊರು ದಕಲ ಮಾತೆರ್ನಲ್ಲ ಒಂಜಿ ಅಭಿಪ್ರಾಯೋಡು ಇನ್ನು ಮಾತ ಜೈದೇರು ಇನ್ನು ಜೈದಿನ ಕೆಲಸವು ಎಡ್ಡೆ ರೀತಿಡು ಅದು ಊರುಡ್ದು ಪರ ಊರು ಮುಟ್ಟ ದಾಳವಂತರದ ಈ ಜೀರ್ಣೋದ್ಧಾರ ಕೆಲಸ ಅಡಿತಾಳೆ ಬರಂದೆ ದೇವರು ಪೊರ್ಲುಡೆ ಮಲ್ಪಾದು ಕೊರುಡು ಎಂದು ಬಂದು ದೇವರಡ ಪ್ರಾರ್ಥನೆ ಮಲ್ಪುನು ಅಂಚಿನ ಮಾತಿರ್ಲ ಜಾತಿ ಮತ ಭೇದ ಉಪ್ಪಂದೆ ಮಾತಿರ್ಲ ನೆಕ್ಕು ಒಟ್ಟು ಸಹಕಾರ ಮಲ್ಪೋಡು ಎಂದು ಬಂದು ಪ್ರಾರ್ಥನೆ ಮಾಡ್ತಾರೆ.
ಮಹಾಲಿಂಗೇಶ್ವರ ದೇವಸ್ಥಾನ ಹೆಜ್ಮಾಡಿ ಏನು ಸಾಕಷ್ಟು ಪುರಾಣ ಪ್ರಸಿದ್ಧತೆಯನ್ನು ಪಡೆದುಕೊಂಡಿರುವಂಥದ್ದು, ಏನು ಅನಾದಿ ಕಾಲದಿಂದ ಏನು ರಾಜರ ಒಂದು ಕಾಲದಿಂದ ಸ್ಥಾಪಿತವಾದಂತಹ ಪ್ರತಿಷ್ಠಾಪಿಸಲಾಗಿದ್ದಂತಹ ಒಂದು ದೇವಸ್ಥಾನ ಅಂತ ಹೇಳಿದ್ರೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಹೆಜ್ಮಾಡಿ. ಇಲ್ಲಿ ಸಾಕಷ್ಟು ಏನು ದಿನನಿತ್ಯದ ಪೂಜೆಗಳು, ಇದರ ಜೊತೆಗೆ ಸಾಕಷ್ಟು ಕಾರಣಿಕತೆಯನ್ನು ಕೂಡ ಇದು ಹೊಂದಿರುವಂತಹ ದೇವಸ್ಥಾನ. ಈ ಒಂದು ಪೂಜೆ ಪುನಸ್ಕಾರಗಳ ಜೊತೆಗೆ ಪ್ರತಿ ವರ್ಷಂಪ್ರತಿಯಂತೆ ಇಲ್ಲಿ ಜಾತ್ರಾ ಮಹೋತ್ಸವ ಕೂಡ ನಡೆಯುತ್ತೆ. ಜೊತೆಗೆ ಲಕ್ಷ ದೀಪೋತ್ಸವ ಕೂಡ ಇಲ್ಲಿ ಜರುಗುವಂಥದ್ದು. ಈ ಒಂದು ಕಾರ್ಯಕ್ರಮದಲ್ಲಿ ದೈವದೇವರು, ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಇಲ್ಲಿನ ಕುರಿತಾದಂತಹ ಸಾಕಷ್ಟು ವಿಶೇಷತೆ, ಇಲ್ಲಿರುವಂತಹ ಒಂದು ಕಾರಣಿಕತೆ, ಜೊತೆಗೆ ಮುಂದೆ ಆಗಲಿಕ್ಕಿರುವಂತಹ ಜೀರ್ಣೋದ್ಧಾರ ಕಾರ್ಯಗಳು ಹೇಗೆ ನಡೆಯುತ್ತೆ, ಇದೆಲ್ಲದರ ಕುರಿತಾಗಿ ಕೂಡ ನಿಮ್ಮ ಮುಂದೆ ಸಮಗ್ರವಾದಂತಹ ಒಂದು ಮಾಹಿತಿಯನ್ನು ಈ ದೈವದೇವರು ವಿಶೇಷ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದಿಟ್ಟಿದ್ದೇವೆ. ನಿರಂತರವಾದ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ V4 News 24/7. ಇದು ಮುನ್ನುಡಿ ಮುನ್ನಡೆಗಾಗಿ.